ಇಲ್ಲಿ ಅಂತಹ ಪರಿಸ್ಥಿತಿ ತುಂಬ ಜನ ನಾವು ಉದ್ಯಮಿಗಳು ಅನುಭವಿಸಿದ್ದೇವೆ. ಆದರೆ ನಮಗೆ ಬಹಳ ಒಳ್ಳೆಯ ಉದಾರತೆಯಿಂದ MCC ಬ್ಯಾಂಕ್ ಸಹಾಯ ಮಾಡಿದೆ ಎಂಬುದನ್ನು ಕೂಡ ಇಲ್ಲಿ ಹೇಳಿಕೆ. ಯಾವುದೇ ಒಬ್ಬ ಉದ್ಯಮಿಗೂ ಅವನಿಗೆ ಬ್ಯಾಂಕ್ ಸಹಾಯ ಇದ್ದರೆ ಮಾತ್ರ ಅವನು ಉದ್ಯಮಪತಿಯಾಗಿ ಬೆಳೀಲಿಕ್ಕೆ ಸಾಧ್ಯ. ಆದ್ದರಿಂದ ಉದ್ಯಮಪತಿ ಆಗಿ ಎಲ್ಲ ರೀತಿಯಲ್ಲಿ ಸಹಕರಿಸಿದ ಇವತ್ತು ರಾಜೇಂದ್ರ ಇರ್ಬೋದು, ನಾವು ತುಂಬ ಜನ ಇಲ್ಲಿ ಮೆಡಿಸಿನ್ ಇದ್ದಾರೆ, ಚೌಟ್ರು ಇದ್ದಾರೆ. ನಮ್ಗೆ ಕೂಡ ಕಷ್ಟದ ಕಾಲದಲ್ಲಿ ಸಹಾಯ ಮಾಡಿದವರು MCC ಬ್ಯಾಂಕ್. ಇದರಲ್ಲಿ ಬೇರೆ ನ್ಯಾಷನಲ್ ಬ್ಯಾಂಕ್ ಅಷ್ಟು ಸುಲಭದಲ್ಲಿ ಸಾಲ ಕೊಡೋದಿಲ್ಲ. ಅವ್ರಿಗೆ ರೆಕಾರ್ಡ್ ಕೊಟ್ಟು ನಮ್ಮನ್ನು ಒಂಥರ ಮಾಡ್ತಾರೆ. MCC ಬ್ಯಾಂಕಿನಲ್ಲ ನೀವು ಸಾಲ ಕೇಳಿ ಬರೋದು ಸಹ 7 ಗಂಟೆಗೆ ಬರಬೇಕು ನಮ್ಮ ಸೆಕ್ರೆಟರಿ ಹೇಳ್ತಾರೆ. ಆ ದಿವಸ ನಮ್ಮ ಹಣದ ಕೊರತೆಯನ್ನು ನಮಗೆ ಸಾಲದ ರೂಪದಲ್ಲಿ ಕೊಟ್ಟು ಸಹಕರಿಸಿದಂಥ MCC ಬ್ಯಾಂಕ್ ನಾವು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನನ್ನಂಥ ತುಂಬ ಜನ ಉದ್ಯಮಿಗಳಿಗೆ ಈ ಬ್ಯಾಂಕ್ ಬೆನ್ನೆಲುಬಾಗಿ ನಿಂತಿದೆ ಎಂಬುದನ್ನು ಕೂಡ ಹೇಳಿಕೆ ಇಚ್ಛಿಸ್ತೇನೆ. ಅದರೊಡನೆ ಸಹಕಾರಿ ತತ್ವ ಅಂದರೆ ಒಬ್ಬರಿಂದ ಒಬ್ಬರಿಗೆ, ಆಮೇಲೆ ಅವರ ಬದುಕು ನಮಗೆ ಆಗ್ತಾ ಇತ್ತು. ಯಾರು ಪಾಪದವ ನಮ್ಮ ಹತ್ರ ಸಾಲ ತಗೊಂಡಿದ್ರೆ ಅವರನ್ನು ಎಲ್ಲ ಬಂದು ನಮಗೆ ಆಗ್ತಾ ಇದ್ದಂಥ ಕಾಲ. ಆದರೆ ಯಾವಾಗ ಸಹಕಾರಿ ತತ್ವಕ್ಕೆ ಬಲ ಬಂದು ಆ ದಿನಗಳಿಂದ ನಾವು ಹೊಸ ಬದುಕನ್ನು ಕೃಷಿಕರಲ್ಲಿ, ಅದರಲ್ಲಿ ಕೂಡ ಕೃಷಿಕರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಿದೆ ಎಂಬುದನ್ನು ನಾವು ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛಿಸ್ತೇವೆ. ಇಲ್ಲಿ ಭಾಳ ಜನ ಬಂದಿದ್ದಾರೆ. ಆ ಕಾಲದಲ್ಲಿ ಒಂದು 5,000 10,000 ಸಾಲ ತಗೊಂಡ್ರೆ ಅದಕ್ಕೆ ಬಡ್ಡಿ ಚಕ್ರಬಡ್ಡಿ ಕಟ್ಟಿ ಅದು ಭಾಳ ಸುಸ್ತಾಗ್ತಾ ಇದ್ದಂಥ ಕಾಲ. ಆದರೆ ಕಾಲಕ್ರಮೇಣ ಸಹಕಾರಿ ಬ್ಯಾಂಕ್ಗಳು ಬಲವರ್ಧನೆ ಆದಂಥ ದಿನಗಳಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ಇವತ್ತು ಸಹಕಾರಿ ಬ್ಯಾಂಕಿನಲ್ಲಿ 0 ಇಂಟ್ರೆಸ್ಟ್ನಲ್ಲಿ ಅಗ್ರಿಕಲ್ಚರಿಸ್ಟಿಗೆ ಸಾಲ ಕೊಡುವಂಥ ಕೆಲಸ, 3%ನಲ್ಲಿ ಸಾಲ ಕೊಡುವಂಥ ಕೆಲಸ ಇವತ್ತು ಸಹಕಾರಿ ಬ್ಯಾಂಕ್ಗಳ ಮುಖಾಂತರ ಆಗ್ತದೆ. ಅದನ್ನು ಬಂಧಿಸಬೇಕು ಅಂತ ಹೇಳಿದಾಗ ನಾನು ಕೆಳಗಿನ ಬ್ಯಾಂಕ್ ಬಿಲ್ಡಿಂಗ್ ಇದೆಯಲ್ಲ ಅದನ್ನು ನೋಡಿದ್ದೇನೆ ಅಂತೇಳಿ ನೀವು ಹೇಳಿದೆ. ಬ್ಯಾಂಕ್ ಕೂಡ ಮೂಡಿದ್ರೆ ಜನತೆಯ ಒಂದು ಆಶಾ ಭಾವನೆಯ ಒಂದು ಕಟ್ಟಡ. ಹಿಂದಿನ ಕಟ್ಟಡ ಸ್ವಲ್ಪ ಮುಂದೆ ಇತ್ತು, ಗೊಂದಲಗಳಾಗ್ತದೆ. ನಿಮ್ಮ ಮಾತನ್ನು ಹೇಳಿದಾಗ ಮೇಡಮ್ ಸಾಧಾರಣವಾಗಿ ಯಾರ ಮಾತಿಗೂ ಒಪ್ಪುವುದಿಲ್ಲ, ಭಾಳ ಸೀನಿಯರ್ ವೆರಿ ಟಫ್ ಲೇಡಿ. ಆದರೆ ಏನೋ ನನ್ನ ಅದೃಷ್ಟ ಒಳ್ಳೆಯದಿತ್ತು, ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು JCB ಹಿಂದೆ ಕೊಂಡೋದ್ರು ಎಂಬುದನ್ನು ಕೂಡ ನೆನಪಿಸಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದ ನಾವು ಈ ಬ್ಯಾಂಕು ಇನ್ನೂ ಕೂಡ ಹೆಚ್ಚು ಬಡವರಿಗೆ, ಹೆಚ್ಚು ಕೃಷಿಕರಿಗೆ ಒಂದು ಸಹಾಯ ಮಾಡುವಂಥ ಬ್ಯಾಂಕ್ ಆಗಿ ಬೆಳೆದಿದೆ. ಇನ್ನೂ ಬೆಳೆಯಲಿ ಅಂತ ಹಾರೈಸಿ ಹೊಸ ಅಧ್ಯಕ್ಷರಾದ ಬಾಹುಬಲಿ ಪ್ರಸಾದ್ ಅವರು ಕೂಡ ವಕೀಲರಾಗಿದ್ದಾರೆ. ವಕೀಲರ ಸಂಘದ ಪ್ರಥಮ ಅಧ್ಯಕ್ಷರಾಗಿ ಸೇವೆ ಮಾಡಿದವರೇ. ಅವರು ಕೂಡ ಇವತ್ತು ಸಹಕಾರಿ ರತ್ನ ಆಗಿ ಅವರು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರಿಗೂ ಅವರ ಇಡೀ ತಂಡಕ್ಕೂ ನಾವು ಅಭಿನಂದನೆಗಳನ್ನು ಸಲ್ಲಿಸಿ, ಅವರ ತಂದೆಯವರು ಕೂಡ ನಮ್ಮ ಸಹಕಾರಿ ಬ್ಯಾಂಕಿನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿ ಬ್ಯಾಂಕಿಗೆ ಶುಭವನ್ನು ಹಾರೈಸಿದ ಅಧ್ಯಕ್ಷ ಪೀಠದಿಂದ ಮಾತಾಡಿದಂತಹ ಶ್ರೀ ಅಭಯಚಂದ್ರ ಜೈ ಇವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ಪರ್ಪಸ್ ಕ್ರಿಸ್ಟಿ ಟೌನ್ ಚರ್ಚ್ ಮೂಡಬಿದ್ರೆ ಇವರಿಗೆ ಬ್ಯಾಂಕಿನ ವತಿಯಿಂದ ಅನಂತಾನಂತ ವಂದನೆಗಳು. ಇನ್ನೋರ್ವ ಮುಖ್ಯ ಅತಿಥಿಯಾದ ಹಿಂದಿನ ಪ್ರಮುಖ ವಿಡಿಯೋ ಇಷ್ಟ ಅಂಡೆ ಯಾನ್ ಮಸ್ತ್ ಮಸ್ತ್ ದಾಲ ಪಾಡ್ದಿಜ್ಜಿ ದಾಯಪಂಡ ಮುರಾಣಿಲ ಒಂಜಿ ವಿಡಿಯೋ ಬಂತೆ 3 ನಿಮಿಷದ ವಿಡಿಯೋ ಪಾಡ್ದಿತ್ತೆ. ಅದಕ್ಕೋಸ್ಕರ ಇನ್ನು ಮಸ್ತ್ ವಿಡಿಯೋ ಮಲ್ದಿಜ್ಜಿ ಬೊಕ್ಕ ನಿಕ್ಲೆಗೆ ಇಷ್ಟ ಅಂಡ ಲೈಕ್ ಮಲ್ಪ್ಲೆ, ಶೇರ್ ಮಲ್ಪ್ಲೆ, ಕಮೆಂಟ್ ಮಲ್ಪ್ಲೆ. ಏರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಲ್ದಿಜ್ಜರ ಹಾಕ್ಲು ಸಬ್ಸ್ಕ್ರೈಬ್ ಮಲ್ಪ್ಲೆ. ಬೊಕ್ಕ ವಿಡಿಯೋ ತೂಯಿನಕ್ಲು ಪೂರ ಲೈಕ್ ಕೊರ್ಲೆ ಒಂಜಿ ಸಪೋರ್ಟ್ ಮಲ್ಪ್ಲೆ ಅಂದಕ್ಕೆ ಏನೊಂದುಲ್ಲೆ. ಬೊಕ್ಕ ಸಬ್ಸ್ಕ್ರೈಬ್ ಅಂತೂ ಮಲ್ಪ್ಲೆ ದಯಪನ್ನಗ ಮಸ್ತ್ ಸಬ್ಸ್ಕ್ರೈಬ್ ಕಡಿಮೆ ಉಂಡು. ಇತ್ತಿ ನಿಜವಾದ ನಮ್ಮನ್ನು ಮಸ್ತ್ ಹೊಡಿತ್ತುಂಡು ದಾನ್ನ ಒಂತ ಕಮ್ಮಿ ಅವೊಂದುಂಡು.
ಅಂಚಾದ ಸಬ್ಸ್ಕ್ರೈಬ್ ಮಲ್ಪುಲೆ ಇಷ್ಟಾಂಡ ಮಲ್ಪುಲೆ ಅಂದಕ್ಕೇನೊಂದುಲ್ಲೆ ಬೊಕ್ಕ ಒಂದು ಇನ್ನಿತ್ತ ವೀಡಿಯೋನು ಇಡೇಗೆ ಮುಗಿಪೆ ಎಲ್ಲೇ ಬರ್ಪೆ ಎಡ್ಡೆ ವೀಡಿಯೋಡು ಬಾಯ್.